ಕೊರೋನಾ ಎಫೆಕ್ಟ್ ಇದೀಗ ಬಣ್ಣದ ಲೋಕಕ್ಕೂ ತಲೆನೋವಾಗಿ ಪರಿಣಮಿಸಿದೆ. ಅದೆಷ್ಟೋ ಕಲಾವಿದರು, ತಂತ್ರಜ್ಞರು, ನಿರ್ದೇಶಕರು ಬಣ್ಣದ ಲೋಕದಿಂದ ದೂರ ಸರಿದು ಮನೆಯೊಳಗೆ ಸ್ವಯಂಬಂದಿಯಾಗಿದ್ದಾರೆ. ಅದೇ ರೀತಿ ತುಳು ಚಿತ್ರರಂಗವು ಕಂಗೆಟ್ಟು ಹೋಗಿದ್ದು, ಕಲಾವಿದರು, ನಿರ್ದೇಶಕರು ಮನೆಯೊಳಗೆ ತಮ್ಮ ಕೆಲಸವನ್ನು ಮಾಡ್ಕೋತಿದ್ದಾರೆ. ಇವರಲ್ಲಿ ನಿರ್ದೇಶಕರಾದ ವಿಶ್ವನಾಥ್ ಕೋಡಿಕಲ್ ಮತ್ತು ಕಿಶೋರ್ ಮೂಡಬಿದ್ರಿ ಕೂಡ ಒಬ್ರು. ಮೊನ್ನೆ ದೇಶ ಶಟ್ ಡೌನ್ ಆಗೋ ಮೊದಲು ರಾಜ್ಯ ಶಟ್ ಡೌನ್ ಆಗಿತ್ತಲ್ವಾ? ಅದೇಗೋ ವಿಶ್ವಣ್ಣನಿಗೆ ಗೊತ್ತಾಯ್ತು. ತಕ್ಷಣ ಮಂಗಳೂರಿನ ವಿಜಯ್ನಲ್ಲಿರೋ ಬಿಗ್ ಬಜಾರ್ಗೆ ಹೋಗಿ ದಿನಸಿಗಳನ್ನು ಮನೆಗೆ ಕೊಂಡೊಯ್ದ್ರು. ಆ ಬಳಿಕ ಪ್ರಧಾನಿ ಮೋದಿ 21 ದಿನಗಳು ದೇಶ ಬಂದೆದ್ದು ಅನೌನ್ಸ್ ಮಾಡಿದ್ರು ನೋಡಿ. ಇದೀಗ ವಿಶ್ವಣ್ಣ ಸ್ಕ್ರಿಪ್ಟ್ ಕೆಲಸದಲ್ಲಿ ನಿರತರಾಗಿದ್ದಾರೆ. ಈಗಾಗಲೇ ತುಳು ಚಿತ್ರರಂಗದಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿರೋ ವಿಶ್ವನಾಥ್ ಕೋಡಿಕಲ್ ಎನ್ನ ಅನ್ನೋ ತುಳು ಚಿತ್ರವನ್ನು ನಿರ್ದೇಶಿಸಿದ್ರು. ವಿಮರ್ಶಾತ್ಮಕವಾಗಿ ಗೆದ್ದ ಚಿತ್ರ ಕೋಸ್ಟಲ್ ವುಡ್ ನಲ್ಲಿ ಭಿನ್ನ ಚಿತ್ರ ಎಂದು ಅನಿಸಿಕೊಂಡಿತ್ತು. ವಿಭಿನ್ನ ಕಥೆ, ಚಿತ್ರಕಥೆ ಎಂದು ವಿಮರ್ಶಕರಿಂದ ಮೆಚ್ಚುಗೆಯನ್ನು ಪಡೆದಿತ್ತು. ಆದ್ರೆ ಇದೀಗ ವಿಶ್ವಣ್ಣ ಯಾವ ಕಥೆಯನ್ನು ಹಿಡಿಯುತ್ತಿದ್ದಾರೆ, ಮುಂದಿನ ಚಿತ್ರದಲ್ಲಿ ಯಾರೆಲ್ಲ ಬಣ್ಣ ಹಚ್ಚಲಿದ್ದಾರೆ, ಹೀಗೆ 10 ಹಲವು ಪ್ರಶ್ನೆಗಳಿಗೆ ವಿಶ್ವಣ್ಣನೇ ಉತ್ತರಿಸಬೇಕು. ಸದ್ಯಕ್ಕಂತೂ ಎಲ್ಲವೂ ಸಸ್ಪೆನ್ಸ್. ಇನ್ನು ಅಪ್ಪೆ ಟೀಚರ್ ಮೂಲಕ ಕೋಸ್ಟಲ್ ವುಡ್ ನಲ್ಲಿ ಹೊಸ ಮೈಲುಗಲ್ಲು ನೆಟ್ಟ ಕಿಶೋರ್ ಮೂಡಬಿದ್ರಿಗೆ ಕೊರೋನಾ ಬಂದ್ ಎಫೆಕ್ಟ್ ತಟ್ಟಿದ್ದು, ಇದೀಗ ತಮ್ಮ ಊರಿನಲ್ಲಿ ಏನ್ ಮಾಡ್ತಿದ್ದಾರೆ ನೀವೇ ನೋಡಿ. ಎಸ್, ನೋಡಿದ್ರಲ್ಲ ಏನ್ ಮಾಡ್ತಿದ್ದಾರೆ ಎಂದು. ಮರಕ್ಕೆ ಹತ್ತಿ ವೀಳ್ಯದೆಲೆ ಬಳ್ಳಿಯಿಂದ ವೀಳ್ಯದೆಲೆ ಕೊಯ್ತಿದ್ದಾರೆ. ಈ ಫೋಟೋವನ್ನು ಸ್ವತಃ ಕಿಶೋರ್ ಮೂಡಬಿದ್ರಿಯವರೇ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿಕೊಂಡಿದ್ದು, ನನ್ನ ಬಚ್ಚಿರದ ಬ್ಯಾರ ರಗಾಳೆ ಇಜ್ಜಿ ಎಂದು ತುಳುವಿನಲ್ಲಿ ಕ್ಯಾಪ್ಷನ್ ಹಾಕಿದ್ದಾರೆ. ಹೀಗಂದ್ರೆ ಇನ್ನು ವೀಳ್ಯದೆಲೆಯ ಮಾರಾಟ ತೊಂದರೆ ಇಲ್ಲ ಎಂದು ಹಾಸ್ಯವಾಗಿ ಕ್ಯಾಪ್ಷನ್ ನೀಡಿದ್ದಾರೆ. ಇನ್ನು ಕಿಶೋರ್ ಮೂಡಬಿದ್ರಿ ಚಂದನವನಕ್ಕೂ ಚಿರಪರಿಚಿತರೆ. ಇತ್ತೀಚೆಗೆ ತೆರೆ ಕಂಡ ಮಾಲ್ಗುಡಿ ಡೇಸ್ ಚಿತ್ರವನ್ನು ನಿರ್ದೇಶಿಸಿದ ಕಿಶೋರ್ ಮೂಡಬಿದ್ರಿ ಮುಂದೆ ಯಾವ ಚಿತ್ರವನ್ನು ಯಾವ ಭಾಷೆಯಲ್ಲಿ ನಿರ್ದೇಶಿಸುತ್ತಾರೋ ಕಾದು ನೋಡಬೇಕು. ಒಟ್ಟಿನಲ್ಲಿ ವಿಶ್ವನಾಥ್ ಕೋಡಿಕಲ್ ಮತ್ತು ಕಿಶೋರ್ ಮೂಡಬಿದ್ರಿಯವರ ಈ 2 ಫೋಟೋಗಳು ಸಖತ್ ವೈರಲ್ ಆಗ್ತಿರೋದಂತೂ ಸುಳ್ಳಲ್ಲ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.